ರಾಜ್ಯ ಸರ್ಕಾರವು ಡ್ರಗ್ಸ್ ವಿರುದ್ಧ ಝೀರೋ ಸಹಿಷ್ಣುತೆ ನೀತಿಯನ್ನ ಘೋಷಿಸಿದ್ದು, ಅದರಂತೆ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಎಂಬ ಹೆಸರಿನಲ್ಲಿ ರಾಜ್ಯವ್ಯಾಪಿ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನ ಆರಂಭಿಸಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮಂಗಳೂರು ಪೊಲೀಸ್ ಕಮಿಷನರೇಟ್ ಕಚೇರಿಯಲ್ಲಿ ಇಂದು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಈ ಎರಡು ಅಭಿಯಾನಗಳ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದರು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾತನಾಡಿ, ಡ್ರಗ್ಸ್ ಸಾಗಾಟ ಮತ್ತು ಮಾರಾಟಕ್ಕೆ ಸಂಬಂಧಿಸಿ ಈ ವರ್ಷ ಇದುವರೆಗೆ ಒಟ್ಟು 84 ಕೇಸ್ ದಾಖಲಿಸಿದ್ದು 145 ಜನರನ್ನ ಬಂಧಿಸಲಾಗಿದೆ. ಡ್ರಗ್ಸ್ ಸೇವನೆಗೆ ಸಂಬಂಧಿಸಿ 600 ಕೇಸ್ ದಾಖಲಿಸಲಾಗಿದೆ. ಬಂಧಿತ ಪೆಡ್ಲರ್ಗಳ ಪೈಕಿ 100 ಜನರು ಇನ್ನೂ ನ್ಯಾಯಾಂಗ ಬಂಧನದಲ್ಲಿಯೇ ಇದ್ದಾರೆ. ವಿದ್ಯಾರ್ಥಿ ಸಮುದಾಯದಲ್ಲಿ ಡ್ರಗ್ಸ್ ಪಿಡುಗು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೈಗೊಂಡಿರುವ ಅಭಿಯಾನದಡಿ ಇದುವರೆಗೆ ಸುಮಾರು 2500 ವಿದ್ಯಾರ್ಥಿಗಳನ್ನ ಟೆಸ್ಟ್ ಮಾಡಲಾಗಿದೆ. ಈ ಸಂದರ್ಭ 58 ಮಂದಿಗೆ ಪಾಸಿಟಿವ್ ಬಂದಿದೆ. ಅವರಿಗೆ ಕೌನ್ಸಿಲಿಂಗ್ ನಡೆಸಿ ಅಗತ್ಯವಿದ್ದವರಿಗೆ ಪುನರ್ವಸತಿ ಒದಗಿಸಲು ಕ್ರಮ ವಹಿಸಲಾಗಿದೆ. ಕಾಲೇಜುಗಳಲ್ಲಿ ಡ್ರಗ್ಸ್ ವಿರೋಧಿ ಸಮಿತಿಗಳನ್ನ ರಚಿಸಲಾಗಿದೆ. ಇದೇ ರೀತಿ 5-6 ತಿಂಗಳು ಅಭಿಯಾನ ಮುಂದುವರಿದರೆ ಅಭಿಯಾನ ಯಶಸ್ವಿಯಾಗುವ ನಿರೀಕ್ಷೆ ಇದೆ ಎಂದರು. ಡ್ರಗ್ಸ್ ದಂಧೆ ಬಗ್ಗೆ QR ಕೋಡ್ ಬಳಸಿ ದೂರು ಕೊಡಿ ಎಂದು ಮನವಿ ಮಾಡಿದ್ರು. ಬಂಧಿತ ನೈಜೀರಿಯಾ ಪ್ರಜೆ ಈಗಲೂ ನ್ಯಾಯಾಂಗ ಬಂಧನದಲ್ಲಿದ್ದಾನೆ ಎಂದರು. ಸಪ್ಲೈ ಸೈಡ್ ನೋಡಿದರೆ ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ ಇವರ ವಿರುದ್ಧ ಮಾಡಿದಂಥ ಆ್ಯಕ್ಷನ್ಸಲ್ಲಿ ಈವರೆಗೆ ಒಟ್ಟು 84 ಕೇಸ್ ಮಾಡಿ 145 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಅದು ಬಿಟ್ಟು ಈ ಕನ್ಸ್ಯೂಮರ್ಸ್ ಮೇಲೆ ಕೂಡ ಸುಮಾರು ಒಂದು 600 ಜನರ ಮೇಲೆ ಕೇಸ್ ಮಾಡಲಾಗಿದೆ. ಈಗಲೂ ಕೂಡ ನಾವು ಅರೆಸ್ಟ್ ಮಾಡಿದಂಥ ಎಲ್ಲ ಪೆಡ್ಲರ್ಸಲ್ಲಿ 100 ಜನ ಇನ್ನೂ ಜುಡಿಷಿಯಲ್ ಕಸ್ಟಡಿಯಲ್ಲೇ ಇದ್ದಾರೆ. ನೆಕ್ಸ್ಟ್ ಈ ಡಿಮ್ಯಾಂಡ್ ಸೈಡ್ ನಾವು ನೋಡ್ತಾ ಇರೋದು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇವರಲ್ಲಿ ಡಿಮ್ಯಾಂಡ್ ಕಡಿಮೆ ಮಾಡಲಿಕ್ಕೆ ಒಂದು ಅವೇರ್ನೆಸ್ ಮತ್ತು ಎಲ್ಲ ಕಾಲೇಜಸ್ ಎಲ್ಲ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಸೇರಿ ಈ ವಾಲಂಟರಿ ಡ್ರಗ್ ಟೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಕಳೆದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ದನ್ನು ಈ ವರ್ಷ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಈ ವರ್ಷ ಒಟ್ಟು ಈವರೆಗೆ ಎಲ್ಲ ಕಾಲೇಜಸಲ್ಲಿ ಕೂಡ ಸುಮಾರು 1500 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸರ್ಪ್ರೈಸ್ ಆಗಿ 1000 ಜನ ಸ್ಟೂಡೆಂಟ್ಸ್ಗೆ ಟೆಸ್ಟ್ ಮಾಡಿದ್ದಾರೆ. ಒಟ್ಟು ಪೊಲೀಸರು ಟೆಸ್ಟ್ ಮಾಡಿದಾಗ ಒಂದು 50 ಸ್ಟೂಡೆಂಟ್ಸ್ ಪಾಸಿಟಿವ್ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕಾಲೇಜಸ್ ಟೆಸ್ಟ್ ಮಾಡಿದಾಗ ಕೂಡ 8 ಜನ ಪಾಸಿಟಿವ್ ಬಂದಿದ್ದಾರೆ. ಎಲ್ಲರಿಗೆ ಕೂಡ ಕೌನ್ಸಿಲಿಂಗ್ ನೀಡಲಾಗಿ ಎಲ್ಲೆಲ್ಲಿ ರಿಹ್ಯಾಬಿಲಿಟೇಷನ್ ಬೇಕು ಇವರೆಲ್ಲರಿಗೆ ರಿಹ್ಯಾಬಿಲಿಟೇಷನ್ ಕೂಡ ನೀಡಲಾಗ್ತಾ ಇದೆ. ಸೊ ಎಲ್ಲ ಕಾಲೇಜಿನವರು ಕೂಡ ರೆಸ್ಪಾನ್ಸಿಬಿಲಿಟಿ ತಗೊಂಡು ಪ್ರತಿ ಕಡೆ ಕೂಡ ಆ್ಯಂಟಿ ಡ್ರಗ್ ಕಮಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಮಾಡುವಂಥ ಕೆಲಸ ಎಲ್ಲವೂ ಕೂಡ ಕೋಆರ್ಡಿನೇಟೆಡ್ ಆಗಿ ಪ್ಲಾನ್ ಪ್ರಕಾರ ನಡೀತಾ ಇದೆ. ಇದೇ ರೀತಿ ಒಂದು 5 to 6 months ನಾವು ಕಂಟಿನ್ಯೂ ಮಾಡಿದರೆ ವಿ ಕ್ಯಾನ್ ಟೆಲ್ ದಟ್ ಕಾನ್ಫಿಡೆಂಟ್ಲಿ ಆಲ್ಮೋಸ್ಟ್ ನಿಲ್ಲಾಗ್ತದೆ ಅಂತೇಳಿ ಹೇಳ್ಬೋದು. ನಾವೇನು ಈ QR ಕೋಡಲ್ಲಿ ಕಂಪ್ಲೇಂಟ್ ತೊಗೊಂಡು ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ದೀವಿ. ಆದ್ದರಿಂದ ಭಾಳಷ್ಟು ಜನ ಪೆಡ್ಲರ್ಸ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಎಲ್ಲಿ ಏನೇ ಇದ್ದರೂ ಕೂಡ QR ಕೋಡನ್ನು ಬಳಸ್ಕೊಂಡು ಕಂಪ್ಲೇಂಟ್ ನೀಡಿ. ಅದು ನೀಡಿದಾಗ ನಾವು ಪ್ರತಿ ವಾರ ಕೂತ್ಕೊಂಡು ಪ್ರತಿ ಕಂಪ್ಲೇಂಟು ನೋಡಿ ಪ್ರತಿ ಕಂಪ್ಲೇಂಟ್ ಮೇಲೆ ಕೂಡ ಆ್ಯಕ್ಷನ್ ತೊಗೊಳ್ತೀವಿ. ಮೆಜಾರಿಟಿ ನಾವು ಮಾಡಿದಂಥ ಕೇಸಸಲ್ಲಿ ಭಾಳಷ್ಟು ಈ QR ಕೋಡ್ ಆಧಾರದ ಮೇಲೆ ಎಷ್ಟೋ ಜನ ಪೆಡ್ಲರ್ಸ್ನ ಅರೆಸ್ಟ್ ಮಾಡಿದ್ವಿ. ಆದ್ದರಿಂದ ಈ QR ಕೋಡನ್ನು ಬಳಸಿ ಎಲ್ಲಾದರೂ ನಿಮ್ಮ ಗಮನದಲ್ಲಿ ಇಂಥದ್ದು ತಪ್ಪು ನಡೀತಾ ಇದ್ದರೆ ಇದರ ಬಗ್ಗೆ ಕಂಪ್ಲೇಂಟ್ ನೀಡಬೇಕಂತ ಕೋರ್ತೀವಿ. ಜಿಲ್ಲಾ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿಯೂ ಡ್ರಗ್ಸ್ ವಿರುದ್ಧ ಅಭಿಯಾನ ಮುಂದುವರೆದಿದೆ. ಹಲವು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿಸಿದರು. ಡ್ರಗ್ಸ್ ಟೆಸ್ಟ್ ಮಾಡುವ ಬಗ್ಗೆ ಹೈ ಎಂಡ್ ಕಿಟ್ಗಳನ್ನು ಮತ್ತು ಜಿಲ್ಲೆ ಮತ್ತು ಕಮಿಷನರೇಟ್ಗೆ ವಾಹನವನ್ನ ಸರ್ಕಾರ ಒದಗಿಸಿದೆ ಎಂದು ಮಾಹಿತಿ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿನಲ್ಲಿಯೂ ಕೂಡ ಕಳೆದ
5 ವರ್ಷಗಳಿಗಿಂತ ಸೇರಿ ನೋಡಿದ್ರೇನು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಡ್ರಗ್ಸ್ ಅನ್ನು ರೆಕವರ್ ಮಾಡಿದೀವಿ. ಯಾರ್ಯಾರು ಮೇನ್ ಪೆಡ್ಲರ್ಸ್ ಇದ್ದಾರೋ ಅವ್ರ ಮೇಲೆ ಲಿಸ್ಟ್ ಮಾಡಿನೂ ಕ್ರಮ ತಗೊಂಡಿದ್ದೀವಿ. ಪಿಟ್ ಅಂಡ್ PS ಕಾಯ್ದೆಯಡಿ 3 ಜನವನ್ನು ಪ್ರಿವೆಂಟಿವ್ ಆಗಿ ಡಿಟೈನ್ ಮಾಡಿದೀವಿ. ಯಾರ್ಯಾರು ರೆಗ್ಯುಲರ್ ಪೆಡ್ಲರ್ಸ್ ಇದ್ದಾರೋ ಅವರನ್ನು ಪ್ರಿವೆಂಟಿವ್ ಡಿಟೆಕ್ಷನ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ವಿ. ಸೊ ಇದು ರಿಲೇಟೆಡ್ ಆಗಿ ರಾಜ್ಯ ಮಟ್ಟದಲ್ಲಿ ಸ್ಪೆಷಲ್ ಆಗಿ ಒಂದು ಕ್ಯಾಂಪೇನ್ ಮಾಡಬೇಕು ಎಂದು ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಅದು ಆಪರೇಷನ್ ರೈಸ್ ಮತ್ತೆ ಬೇಡ ಬ್ರೋ ಎಂದು ಒಂದು ಕ್ಯಾಂಪೇನ್ ಮಾಡಬೇಕು ಎಂದು ಈ ನಿಟ್ಟಿನಲ್ಲಿ ಒಂದು ಜಾಯಿಂಟ್ ಪ್ರೆಸ್ ಮೀಟ್ ಅನ್ನು ಮಾಡಲಾಗ್ತಾ ಇದೆ. ಸೊ ಈಗಲ ಮತ್ತೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಈ ಡ್ರಗ್ಸ್ ವಿರುದ್ಧ ಕೋಆರ್ಡಿನೇಟೆಡ್ ಎಫರ್ಟ್ಸ್ ಮುಂದುವರಿಸಬೇಕಾಗಿದೆ.